ಸ್ಕ್ರೀನ್ ಬಂದಿದೆಯಲ್ಲ ಮಾತಾಜಿ? ಹಾ ಮಾತಾಜಿ, ಫುಲ್ ಸ್ಕ್ರೀನ್ ಆಗಿದೆ ಮಾತಾಜಿ. ಈಗ ಲಿಂಕ್ ಕಳಿಸಿದ್ದೇನೆ ಮಾತಾಜಿ. ಹಾ ಮಾತಾಜಿ, ಧನ್ಯವಾದಗಳು. ಶ್ರೀ ಶ್ರೀ ರಾಧಾ ಗೋವಿಂದ್ ಮಂದಿರ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವಂತಹ 18 ದಿನಗಳಲ್ಲಿ ಭಗವದ್ಗೀತೆಯನ್ನ ಕಲಿಯುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬೆಳಗಿನ ಶುಭೋದಯಗಳು. ಈಗಾಗ್ಲೇ ನಾವು 10 ಅಧ್ಯಾಯಗಳನ್ನ ಮುಗಿಸಿ ಇವಾಗ 11ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. 11ನೇ ಅಧ್ಯಾಯಕ್ಕೆ ತಲುಪುವಷ್ಟೊತ್ತಿಗೆ ಅರ್ಜುನನಿಗೆ ಭಗವಂತನ ಮೇಲೆ ಸಂಪೂರ್ಣವಾದ ನಂಬಿಕೆ ಬಂದ್ಬಿಟ್ಟಿದೆ. ಅದಕ್ಕೆ ಹೇಳ್ತಿದ್ದಾನೆ, ಹೌದು ನೀನು ದೇವೋತ್ತಮ ಪರಮ ಪುರುಷ, ನಾನು ಅದನ್ನ ನಂಬ್ತಾ ಇದ್ದೀನಿ. ಇದರ ಹಿಂದೆ ಅಸಿತ, ದೇವಲ, ವ್ಯಾಸ ಇವರೆಲ್ಲರೂ ಹೇಳ್ತಾ ಇದ್ರು, ಈಗ ಸಾಕ್ಷಾತ್ ನಿನ್ನಿಂದನೇ ನಾನು ಅದನ್ನ ತಿಳಿತಾ ಇದ್ದೀನಿ. ಹಾಗಾಗಿ ನನಗೆ ನಿನ್ನಲ್ಲಿ ಸಂಪೂರ್ಣ ನಂಬಿಕೆ ಬಂದಿದೆ ಕೃಷ್ಣ. ಆದ್ರೂ ಕೂಡ ನಿನ್ನ ಒಂದು ಶಕ್ತಿಗಳನ್ನ ಒಮ್ಮೆಲೆಗೆ ನಾನು ಒಂದು ಕಡೆ ನೋಡ್ಬೇಕು ಅಂತ ಹೇಳ್ತಾ ಅಂತ ನನ್ಗನ್ನಿಸ್ತಿದೆ. ಹಾಗಾಗಿ ನೀನು ಆ ಶಕ್ತಿಯನ್ನ, ಆ ವಿರಾಟ್ ಸ್ವರೂಪವನ್ನ ನನಗೆ ತೋರಿಸ್ಬೇಕು. ಇಲ್ಲಿ ಅರ್ಜುನನಿಗೆ ಅರ್ಥ ಆಗದೆ ಇರುವಂತದ್ದಲ್ಲ, ಅರ್ಜುನನಿಗೆ ಎಲ್ಲವೂ ಅರ್ಥ ಆಗುತ್ತೆ. ಆದರೆ ಇನ್ನು ಮುಂದೆ ಕೇಳುವಂತಹ ಎಲ್ಲಾ ಪ್ರಶ್ನೆಗಳು ಯಾರಿಗೆ ಭಗವಂತನಲ್ಲಿ ಇನ್ನು ಸಂಪೂರ್ಣ ನಂಬಿಕೆ ಬಂದಿಲ್ಲವೋ, ನಾಸ್ತಿಕರಾಗಿದ್ದಾರೋ ಅಂತವರಿಗೆ ಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಮಾಡುವ ಮೂಲಕ ಅವರಲ್ಲಿ ನಂಬಿಕೆಯನ್ನ ಗಟ್ಟಿ ಮಾಡುವ ಮೂಲಕ, ಅವ್ರ ನಂಬಿಕೆಯನ್ನ ತರಿಸುವ ಮೂಲಕ ಏನ್ ಮಾಡ್ತಿದ್ದಾನೆ, ಪ್ರಶ್ನೆಗಳನ್ನ ಆ ರೀತಿಯಾಗಿ ಕೇಳ್ತಾ ಹೋಗ್ತಿದ್ದಾರೆ. ಹಾಗಾದ್ರೆ ಇವತ್ತು ಏನೆಲ್ಲ ನೋಡ್ತೀವಿ ನಾವು ಒಂದು 11ನೇ ಅಧ್ಯಾಯದಲ್ಲಿ ಅಂತ ನೋಡೋಣ. ಭಗವಂತ ಹೇಗೆ ಎಲ್ಲದರ ಮೂಲ ಅಂತ ತಿಳಿದುಕೊಳ್ತಾ ಇದೀವಿ. ಅಂದ್ರೆ ಇಷ್ಟು ಕ್ಲಾಸ್ ಅಲ್ಲಿ ಅದನ್ನೇ ತಿಳ್ಕೊಂಡ್ವಿ, ಎಲ್ಲದರ ಮೂಲ ಭಗವಂತನೇ ಅನ್ನೋದು ನಮಗೆ ಗೊತ್ತಾಗಿದೆ. ನಂತರ ನಿನ್ನೆ ಅಧ್ಯಾಯದಲ್ಲಿ ಚತುಶ್ಲೋಕಿಯಲ್ಲಿ ಇಡೀ ಗೀತೆಯ ಸಾರಾಂಶವನ್ನು ಕೂಡ ನಾವು 4 ಶ್ಲೋಕಗಳಲ್ಲಿ ಕಲ್ತಿದ್ದಾಯ್ತು. ಭಗವಂತನ ಕೀರ್ತಿ ನಾಮ ಜಪವನ್ನು ಮಾಡುತ್ತಾ ಹೇಗೆ ಸಂತೋಷವನ್ನ ಪಡ್ತಾರೆ ಭಕ್ತರು ಅನ್ನೋದನ್ನ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿ ಕೀರ್ತನೆಗಳನ್ನ ಮಾಡ್ತಾ ಎಲ್ಲರಿಗೂ ಆ ಭಕ್ತಿಯನ್ನ ಹೇಗೆ ಹಂಚಿದ್ರು, ಅವ್ರು ಹೇಗೆ ಸಂತೋಷವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ನಿನ್ನೆ ತಿಳ್ಕೊಂಡ್ವು. ನನ್ನನ್ನೇ ಕೋರಿ ಬಂದವರಿಗೆ ಅವರಿಗೆ ಬೇಕಾದದ್ದನ್ನ ನಾನೇ ಕೊಡ್ತೀನಿ, ನಾನು ಏನೇನು ಅವ್ರಿಗೆ ಸೌಕರ್ಯಗಳನ್ನ ಬೇಕು ಅದನ್ನೆಲ್ಲ ಕೊಡ್ತೀನಿ. ಅದಕ್ಕೆ ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ಎಜುಕೇಶನ್ ಮಾಡಿ ಸರ್ಟಿಫಿಕೇಟ್ ತಗೋಬೇಕಾದ ಅಗತ್ಯ ಇಲ್ಲ. ಯಾರು ಬೇಕಾದ್ರೂ ಸಂತೋಷವಾಗಿ ಅನುಷ್ಠಾನ ಮಾಡುವಂತದ್ದು ಈ ಭಕ್ತಿ. ನನಗೆ ಓದಿಲ್ಲ, ನನ್ಗೆ ಏನು ಗೊತ್ತಿಲ್ಲ, ಅಕ್ಷರ ಜ್ಞಾನ ಗೊತ್ತಿಲ್ಲ ಅನ್ನೋರು ಕೂಡ ಈ ಭಕ್ತಿಯನ್ನ ಮಾಡಿ ಪರಮೋನ್ನತವಾದದ್ದನ್ನ ಪಡೆದುಕೋಬಹುದು ಅಂತ ಭಗವಂತ ಹೇಳ್ತಾರೆ. ನಂತರ ಪ್ರಧಾನವಾದದ್ದನ್ನು ಮಾತ್ರ ಹೇಳ್ತೀನಿ ಅಂತ ಹೇಳಿ ಕೆಲವೊಂದು ಏನು ಎಕ್ಸಾಂಪಲ್ಸ್ನೆಲ್ಲ ಹೇಳ್ತಾರೆ. ನಾನು ದೇವತೆಗಳಲ್ಲಿ ಇಂದ್ರ, ಯಮಧರ್ಮರಾಜ, ನಾನು ಅಂದ್ರೆ ಆರ್ಯರಲ್ಲಿ ನಾನು ಯಮಧರ್ಮರಾಜ, ಹೀಗೆ ಪ್ರತಿಯೊಂದು ಏನೇನು ಇದೆ ಭಗವಂತ ಪ್ರತಿಯೊಂದನ್ನು ತಾನು ಹೇಳ್ತಾ ಬರ್ತಾನೆ. ಪ್ರಾಣಿಗಳಲ್ಲಿ ನಾನು ಏನಾಗಿದ್ದೇನೆ, ನೀರಲ್ಲಿ ರುಚಿಯಾಗಿದ್ದೇನೆ, ಬೆಂಕಿಯಲ್ಲಿ ಶಾಖವಾಗಿ, ಹೀಗೆ ಪ್ರತಿಯೊಂದರಲ್ಲೂ ನಾನು ಏನೇನಾಗಿದ್ದೀನಿ ಅಂತ ಹೇಳಿ ಆ ಪ್ರಧಾನವಾದದ್ದನ್ನೆಲ್ಲ ಭಗವಂತ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈಗ ನಾವು ಪ್ರಾರಂಭ ಮಾಡೋಣ. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಶ್ರೀಲ ಪ್ರಭುಪಾದ್ ಕಿ ಜೈ. ಅರ್ಜುನ ಉವಾಚ ಮದಾನುಗ್ರಹಾಯ ಪರಮಂ ಗುಹ್ಯಾಮತ್ಯಾತ್ಮ ಸಂಜಿತಂ ಯತ್ ಯುಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯವನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ನನ್ನನ್ನು ಅನುಗ್ರಹಿಸಿದೆ. ಯಾಗ ಅನುಗ್ರಹಿಸಿದ್ದು? ಭಗವಂತನಿಗೆ ಶರಣಾಗತನಾದ ಅರ್ಜುನ ತನ್ನ ಗೊಂದಲಗಳನ್ನ ಇಟ್ಟುಕೊಂಡು ತಾನು ಸರಿಯಾದ ಗುರುವನ್ನ ಆಯ್ಕೆ ಮಾಡಿಕೊಂಡು ಶರಣಾಗತನಾದ. ಅಲ್ಲಿ ಸಾಕ್ಯ ಸ್ನೇಹಿತನಾಗಿದ್ದಂತಹ ಅರ್ಜುನ ದಾಸ್ಯ ಭಾವಕ್ಕೆ ಬಂದು ನಾನೀಗ ನಿನಗೆ ಶರಣಾಗತನಾದ ಆತ್ಮ, ನಾನು ಗೊಂದಲದಲ್ಲಿದ್ದೇನೆ, ನನಗೆ ಯಾವುದು ಸರಿ ಅನ್ನೋದನ್ನ ನೀನು ತಿಳಿಸಿಕೊಡು ಅಂತ ಹೇಳುವ ಮೂಲಕ ಅರ್ಜುನ ಶರಣಾಗತಿಯನ್ನ ಹೊಂದಿದ. ಆ ಶರಣಾಗತಿಯನ್ನ ಹೊಂದಿದ ಕೂಡಲೇ ಭಗವಂತ ಗುರುವಿನ ಸ್ಥಾನವನ್ನ ಅಲಂಕರಿಸಿ ಅಲ್ಲಿ ಅರ್ಜುನನಿಗೆ ಬೋಧನೆಯನ್ನ ಮಾಡ್ಲಿಕ್ಕೆ
ಪ್ರಾರಂಭಿಸಿದ್ರು. ಆತ್ಮಜ್ಞಾನದಿಂದ ಹಿಡಿದು ಎಲ್ಲ ಕರ್ಮಯೋಗ ಎಲ್ಲ ಪ್ರತಿಯೊಂದನ್ನು ಹೇಳ್ತಾ ಬಂದ್ರು. ಈಗ ನನ್ನ ಮೇಲೆ ನೀನು ಕರುಣಿಸಿ ಇದನ್ನೆಲ್ಲ ಹೇಳಿದ್ಯಾ, ಇದರಿಂದ ನನಗೇನಾಗಿದೆ, ಈ ಮೋಹ, ಈ ಏನ್ ಅನ್ಕೊಂಡಿದೆ ಈ ಗೊಂದಲಗಳು, ಈ ಮೋಹದಿಂದ ನಾನು ಹೊರಗಡೆ ಬಂದಿದ್ದೇನೆ ಅಂತ ಹೇಳ್ತದೆ. ಕಮಲ ನೇತ್ರನೇ ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಎಂದೂ ಕೊನೆಯಾಗದೆ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಭಗವಂತನನ್ನ ಸಂಬೋಧನೆ ಮಾಡುವುದು ಕೂಡ ಒಂದು ಕಲೆ. ಭಗವಂತನನ್ನ ಯಾವಾಗ ಹಾಡಿ ಹೊಗಳ್ತೀವಿ, ಅವನ ಬಗ್ಗೆ ನಾವು ಅವನ ಒಂದು ಅಚಿಂತ್ಯಗಳನ್ನ ಯಾವಾಗ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀವಿ, ಅವಾಗ ಅವನ ಒಂದು ಬೇಗ ಕರುಣಿಸ್ತಾನೆ. ಯಾರನ್ನಾದ್ರೂ ನಾವು ಏನಾದ್ರೂ ಹೊಗಳಿದಾಗ, ಅಂದ್ರೆ ಸುಮ್ಮನೆ ಹೊಗಳಬಾರ್ದು. ಆ ಒಂದು ಆ ಕೆಲಸಕ್ಕೆ ಯೋಗ್ಯರಾಗಿದ್ದಾಗ ಮಾತ್ರ ನಾವು ಅವರನ್ನ ಹೊಗಳಬೇಕು. ಆ ಹೊಗಳಿದಾಗ ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಭಗವಂತನಲ್ಲೂ ಕೂಡ ಎಲ್ಲಾ ಗುಣಗಳು ಇರೋದ್ರಿಂದನೇ, ಭಗವಂತನ ಒಂದು ಅಂಶವೇ ನಾವಾಗಿರುವ ಕಾರಣ ನಮಗೂ ಕೂಡ ಆ ಭಾವನೆಗಳು ಇರುತ್ತೆ. ಯಾರಾದ್ರೂ ಹೊಗಳಿದ ತಕ್ಷಣ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ಅರ್ಜುನ ಕಮಲನೇತ್ರನೇ ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ನಾವು 8ನೇ ಅಧ್ಯಾಯದಿಂದ ಇದರ ಬಗ್ಗೆ ಸಾಕಷ್ಟು ಒಂದು ವಿಚಾರಗಳನ್ನ ತಿಳಿದುಕೊಂಡು ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೀವಿ. ಏನೇ ಪ್ರಪಂಚದಲ್ಲಿ ಯಾರೇ ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು, ಎಷ್ಟೇ ಫೈನಾನ್ಷಿಯಲಿ ಫಿಟ್ ಆಗಿದ್ದಾನೆ, ಕೋಟ್ಯಾಧೀಶ್ವರ ಅಂದ್ರೂ ಕೂಡ ಭಗವಂತ ಹೇಳ್ತಾನೆ, ಅವನು ಎಷ್ಟೇ ವೈಭವಯುತವಾಗಿ ಜೀವನ ಮಾಡ್ತಿದ್ರು ಕೂಡ ಅವನು ನನ್ನ ಒಂದು ಅಗ್ನಿ ಹೇಗೆ ಉರಿತಾ ಇದೆ, ಅದರಿಂದ ಹೊರಗಡೆ ಒಂದು ಕಿಡಿ ಹೇಗೆ ಹಾರಿ ಬೀಳುತ್ತೋ ಅಷ್ಟೇ ಅವನ ಹತ್ರ ಇರುವಂತದ್ದು. ಇನ್ನು ಮಹತ್ತರವಾದದ್ದು ಎಷ್ಟೋ ನನ್ನ ಹತ್ರ ಇದೆ, ಅದರಿಂದ ಸ್ವಲ್ಪ ಭಾಗ ಅವ್ರ ಹತ್ರ ಇದೆ ಅಂತ. ಪರಮ ಪ್ರಭುವೇ, ಪುರುಷೋತ್ತಮನೆ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಇಲ್ಲಿ ಅರ್ಜುನ ರಿಕ್ವೆಸ್ಟ್ ನ ಮಾಡ್ಕೊಳ್ತಾ ಇದ್ದಾನೆ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸಿವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಯಾರಾದ್ರೂ ಏನಾದ್ರೂ ಬೇಕಾದ್ರೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಆಗಿ ನಾವು ಕೇಳಬೇಕು, ನನಗೆ ಆದ್ರೆ ಕೊಡ್ತೀರಾ, ಅಂದ್ರೆ ನನ್ನ ಕೈಯಲ್ಲಿ ಆಗದಾದ್ರೆ ಇದು ನನಗೆ ತೋರಿಸೋದಕ್ಕೆ ಆಗತ್ತಾ ಅಂತ ವಿನಮ್ರ ಭಾವನೆಯಲ್ಲಿ ಅರ್ಜುನ ಭಗವಂತನಿಗೆ ಪ್ರಶ್ನೆಯನ್ನ ಮಾಡ್ಕೊಳ್ತಿದ್ದಾರೆ. ಅದೇ ಅರ್ಜುನ, ಏ ಕೃಷ್ಣ, ನಿನ್ನದ್ದು ಒಂದು ವಿಶ್ವರೂಪನ ನಾನು ನೋಡ್ಬೇಕು, ತೋರಿಸು ಅಂತಂದಿದ್ರೆ ಹೇಗಿರ್ತಿತ್ತು? ಅದಲ್ಲದೆ ಸಿದ್ಧ ಪುರುಷನಾಗಿರುವಂತಹ ಎಲ್ಲ ಜ್ಞಾನವನ್ನ ಹೊಂದಿರುವಂತಹ ಅರ್ಜುನ ಇಲ್ಲೇನ್ ಮಾಡ್ತಾ ಇದ್ದಾನೆ, ನಾನ್ ನೋಡಬಲ್ಲೆ ಎಂದು ನೀನು ಭಾವಿಸುವಿಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ನಮ್ರ ಭಾವದಿಂದ ಕೇಳ್ಕೊತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪೃಥಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಭಗವಂತ ಹೇಳ್ತಿದ್ದಾನೆ, ನೀನಿಷ್ಟು ಬಯಸ್ತಾ ಇದೀಯ ಅನ್ನೋದಾದ್ರೆ ನಾನು ಅದನ್ನ ತೋರಿಸ್ಲಿಕ್ಕೆ ನಾನು ಕೂಡ ಸಿದ್ಧನಿದ್ದೇನೆ, ನೋಡು ಅಂತ. ಈಗ ಹೇಗ್ ತೋರ್ಸೋದು? ಆ ತೋರ್ಸೋದನ್ನ ನಾವ್ ಹೇಗ್ ನೋಡ್ಬೇಕು? ಹಸ್ತಿನಾಪುರದ ರಾಜ ಮನೆಯಲ್ಲಿ ಕುಳಿತಿರುವಂತಹ ಧೃತರಾಷ್ಟ್ರನಿಗೆ ಸಂಜಯನ ಹೇಳ್ತಾ ಇದ್ದಾನೆ, ಆ ಕುರುಕ್ಷೇತ್ರದ ಯುದ್ಧದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಇವಾಗ ಆ ಒಂದು ನೋಡುತ್ತಿರುವಂತಹ ಒಂದು ದೃಶ್ಯವನ್ನ ಧೃತರಾಷ್ಟ್ರನಿಗೆ ಸಂಜಯನ ಹೇಳೋದನ್ನ ನಾವಿನ್ನ ಮುಂದೆ ನೋಡ್ತಾ ಹೋಗ್ತೀವಿ, ಏನೆಲ್ಲ ಹೇಳ್ತಾರೆ ಅಂತ. ಈಗ ಭಗವಂತ ಅಲ್ಲೇ ಇದ್ದು ಯಾವ ರೀತಿ ತೋರಿಸ್ತಾರೆ? ಅರ್ಜುನ, ನೀನು ಏನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದು ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿದೆ. ಭಗವಂತ ಹೇಳ್ತಾ ಇದ್ದಾರೆ, ನೀನ್ ಏನ್ ನೋಡ್ಬೇಕು ಅನ್ಕೊಂಡಿದ್ಯಾ ಅಥವಾ ಇನ್ನೇನ್ ನೋಡ್ಬೇಕು ಅಂತ ಬಯಸ್ತಾ ಇದೆಯಾ? ಏನ್ ನೋಡ್ಬೇಕು ಅಂತ ಬಯಸ್ತಿದ್ದಾನೆ ಅರ್ಜುನ? ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನೆರೆದಿರುವ ತನ್ನ ಸಂಬಂಧಿಗಳು, ಅಣ್ಣ ತಮ್ಮಂದಿರು, ತಂದೆ, ಆ ಒಂದು ಗುರುಸ್ಥಾನದಲ್ಲಿರುವಂತಹ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಇವರೆಲ್ಲ ಮುಂದೆ ಏನಾಗ್ತಾರೆ ಅನ್ನೋ ಕುತೂಹಲ ಅವನಿಗೆ ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾನೆ. ಇದನ್ನೆಲ್ಲ ನೀನು ಒಮ್ಮೆಲೆಗೆ ನೋಡು ಅಂತ ಭಗವಂತ ಅನುಗ್ರಹವನ್ನ ಮಾಡ್ತಿದ್ದಾರೆ. ಆದ್ರೆ ಇನ್ನೊಂದು ಮಾತು, ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನು ನೋಡು. ಈ ಚರ್ಮದ ಕಣ್ಣುಗಳಿಂದ ಭಗವಂತನನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ನಿನಗೆ ಈಗ ಈ ಚರ್ಮ ಚಕ್ಷುವಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನ,
ಹಾಗಾಗಿ ದಿವ್ಯವಾದ ಕಣ್ಣುಗಳನ್ನು ನಾನು ನಿನಗೆ ಪ್ರಸಾದ ಮಾಡ್ತೀನಿ, ಆ ಕಣ್ಣುಗಳಿಂದ ನೀನು ನನ್ನ ನೋಡಬಲ್ಲೆ. ಅರ್ಜುನನಿಗೆ ಅಸಾಧ್ಯವಾದಂತಹ ಆ ಒಂದು ಕಣ್ಣುಗಳಿಂದ ಭಗವಂತನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಒಂದು ಅರ್ಜುನನಿಗೆ, ಪರಾಕ್ರಮಿಗೆ, ಆ ಒಂದು ಬಿಲ್ಲುಗಾರ ವಿದ್ಯೆ ಮಾಡಿರುವಂತವನಿಗೆ, ಸಿದ್ಧ ಪುರುಷನಿಗೆ ಭಗವಂತನನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಭಗವಂತ ಹೇಳ್ತಾ ಇದ್ದಾನಂದ್ರೆ ಇನ್ನ ತೃಣ ಮಾತ್ರ ನಮ್ಮ ಕೈಯಲ್ಲಿ ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಲಿಕ್ಕೆ ಸಾಧ್ಯವಿದೆಯಾ? ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆನ ನಾನ್ ಕೇಳ್ತೇನೆ. ವಿಶ್ವರೂಪವನ್ನ ಯಾರೆಲ್ಲ ನೋಡ್ಬೇಕು ಅಂತ ಬಯಸ್ತಿದ್ದೀರಾ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಹಾಗೆ ಇರ್ಬೇಕು ಕೊನೆವರೆಗೂ. ಯಾರೆಲ್ಲ ವಿಶ್ವರೂಪ ನೋಡ್ಬೇಕು, ನಾನ್ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ ಅನ್ನೋರೆಲ್ಲ ಹ್ಯಾಂಡ್ ರೈಸ್ ಮಾಡಿ. ಎಷ್ಟು ಜನ ನೀವು ವಿಶ್ವರೂಪವನ್ನ ನೋಡ್ಬೇಕು ಅಂತ ಕಾಯ್ತೀರಾ? ಹಾಗಾದ್ರೆ ವಿಶ್ವರೂಪವನ್ನ ನೋಡ್ಲಿಕ್ಕೆ ಹೋಗೋಣ ಈಗ. ಹರೇ ಕೃಷ್ಣ. ಹೇವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೇಶ್ವರನು, ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ರೂಪವನ್ನು ತೋರಿಸಿದನು. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಾಮಾಲ್ಯಂಬರಧರಂ ದಿವ್ಯಾನುಗಂಧಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯೋಗಾ ಪದುದ್ದಿತಾ ಯದಿ ಭಾಸದೃಶಿ ಸಾ ಸ್ಯದ್ಭಾವಸ್ತಸ್ಯ ಮಹಾತ್ಮನಃ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಆನಂದವಾಗಿದ್ದಿತು, ವಿಶ್ವತೋಮುಖವಾಗಿದ್ದಿತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಒಂದು ಸೂರ್ಯನನ್ನೇ ನಾವು ಕಂಡ್ಬಿಟ್ಟು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಒಟ್ಟಿಗೆ ಸಾಕಷ್ಟು ಸೂರ್ಯ, ಎಷ್ಟು ಲಕ್ಷಾಂತರ ಸೂರ್ಯಗಳು ಒಟ್ಟಿಗೆ ಬಂದು ಒಂದು ಬೆಳಕನ್ನ ಕೊಟ್ಟಾಗ ಯಾವ ರೀತಿ ಇರತ್ತೆ, ಎಷ್ಟು ಬ್ರೈಟ್ನೆಸ್ ತುಂಬಿಕೊಳ್ಳುತ್ತೆ ಅನ್ನೋಂಥದ್ದು ನಾವು ಊಹೆ ಮಾಡ್ಕೊಳ್ಳಲಿಕ್ಕೂ ಸಾಧ್ಯವಾಗಿದೆ. ಅಷ್ಟು ಮಟ್ಟಿಗೆ ಅಲ್ಲಿ ಪ್ರಭೆ ಅಷ್ಟು ಆವರಿಸಿತ್ತು. ತತ್ರೈಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಾಮನೇಕದಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಪ್ರಭುವಿನ ವಿಶ್ವರೂಪದಲ್ಲಿ ಅಮಿತ ವಿಸ್ತರಣೆಗಳು, ಒಂದೊಂದಲ್ಲ ಅನೇಕ ಅದ್ಭುತಗಳು ಅಲ್ಲಿ ಎಲ್ಲವೂ ವಿಸ್ತರಣೆಗೊಂಡಿದೆ. ಒಂದೊಂದು ಭಾಗಕ್ಕೆ ಯಾವ ರೀತಿಯಲ್ಲಿ ಭಗವಂತ ಅದನ್ನ ನೋಡ್ಬೇಕಂತ ಆಕಾಶವನ್ನೇ ಒಂದು ಸ್ಕ್ರೀನ್ ಆಗಿ ಮಾಡ್ಬಿಟ್ಟಿದ್ದಾನೆ. ಈಗ ನೋಡು ನೀನು ಎಲ್ಲ ಒಂದೇ ಕಡೆ ಅಂತ. ಈಗೇನು ಫಿಲಂ ನೋಡ್ಬೇಕಾದ್ರೆ ಥಿಯೇಟರ್ಗೆ ಹೋದ್ಮೇಲೆ ಅಲ್ಲೊಂದು ಥಿಯೇಟರ್ ಅಲ್ಲಿ ಒಂದು ಸ್ಕ್ರೀನ್ ಇರುತ್ತೆ, ಅದ್ರ ಮೇಲೆ ನಾವು ನೋಡ್ತಾ ಇದೀವಿ. ಅರ್ಜುನನಿಗೆ ತೋರಿಸ್ಬೇಕಂತ ಭಗವಂತ ಆಕಾಶವನ್ನೇ ಒಂದು ಸ್ಕ್ರೀನ್ ಆಗಿ ಮಾಡಿ ಎಲ್ಲವನ್ನೂ ನೋಡ್ತಿದ್ದಾನೆ. ಇಲ್ಲಿಂದ ಯಾವುದು ಮೊದಲು, ಯಾವುದು ಕೊನೆ, ಯಾವುದು ಅಂತ್ಯ, ಯಾವುದು ಮಧ್ಯ ಅರ್ಜುನನಿಗೆ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಎಲ್ಲಿಗೆ ವಿಸ್ತರಣೆ ಆಗ್ತಾ ಇದೆ ಅರ್ಜುನನಿಗೆ ಗೊಂದಲವಾಗಿದ್ದಾನೆ, ಅವನಿಗೆ ಗೊತ್ತಾಗ್ತಾ ಇಲ್ಲ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಅವನಿಗೆ ಹೋಗ್ತಾ ಇದ್ದಂಗೆ ಏನಾಗ್ತಾ ಇದೆ, ಭಗವಂತನನ್ನ ನೋಡ್ಲಿಕ್ಕೆ ಕಷ್ಟ ಆಗ್ತಿದೆ, ದಿಗ್ಭ್ರಾಂತನಾಗ್ತಾ ಇದ್ದಾನೆ. ಎಲ್ಲಿಂದ ಏನಾಗ್ತಿದೆ ಅನ್ನೋ ರೀತಿಯಲ್ಲಿ ಅವನು ದಿಗ್ಭ್ರಾಂತನಾಗಿ ಭಗವಂತನಿಗೆ ಪ್ರಣಾಮಗಳನ್ನ ಅರ್ಪಿಸ್ಲಿಕ್ಕೆ ಪ್ರಾರಂಭಿಸಿದ. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ
ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ನೀನು ಪರಮವಾದ ಆದಿ ಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಡೆ ವಿಶ್ರಾಂತಿ ತಾಣ. ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪರಮಪುರುಷನು. ಇದು ನನ್ನ ಅಭಿಪ್ರಾಯ. ಅವನು ಏನ್ ಮಾಡ್ತಿದ್ದಾನೆ, ಆ ಕಂಡ ಕೂಡಲೇ ವಿಶ್ವರೂಪವನ್ನ ಕಂಡು ಕೂಡಲೇ ಅಲ್ಲಿ ಏನೇನಿದೆಯೋ ಅದನ್ನೆಲ್ಲ ಹಿಂದೆ ಏನೇನ್ ಹೇಳಿದ್ನ ಭಗವಂತ ಅರ್ಜುನನಿಗೆ ಅದನ್ನೆಲ್ಲ ಮತ್ತೆ ಒಂದೆಡೆಗೆ ಅವನು ಹೇಳ್ತಾ ಬರ್ತಾ ಇದ್ದಾನೆ ಭಗವಂತನಿಗೆ. ನೀನ್ ಏನೇನ್ ಹೇಳಿದ್ಯೋ ಅದನ್ನೆಲ್ಲ ನಾನು ಕಣ್ಣಾರೆ, ಇವಾಗ ಕಿವಿಯಾರೆ ಕೇಳಿದೆ, ಕಣ್ಣಾರೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಬರ್ತಿದ್ದಾರೆ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿಯೇ ಇಲ್ಲ. ನಿನಗೆ ಅಸಂಖ್ಯಾದ ಬಾಹುಗಳಿವೆ. ಸೂರ್ಯ ಚಂದ್ರನು ನಿನ್ನ ಕಣ್ಣುಗಳು. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೇ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಇದನ್ನೆಲ್ಲ ನೋಡಿ 3 ಲೋಕಗಳು ದಿಗ್ಭ್ರಾಂತವಾಗಿದೆ, ಭಯಗೊಂಡಿವೆ ಅಂತ ಹೇಳ್ತಾ ಇದ್ದಾನೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗಿ ನಿನಗೆ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳು ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ರೂಪಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಾಹುರುಪಾದಂ ಬಹೂದರಂ ಬಹುತಂತ್ರಾಸ್ತ್ರಕರಾಲಂ ದೃಷ್ಟ್ವಾ ಲೋಕ ಪ್ರವ್ಯತೀತಸ್ತತಾಹಂ. ಎಲೈ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನೂ ಭಯಗೊಂಡಿದ್ದೇನೆ. ಹೇಗೆ ದೇವತೆಗಳು, ಋಷಿಮುನಿಗಳು ಪ್ರತಿಯೊಬ್ಬರು ನಿನ್ನನ್ನು ಕಂಡು ಅವರು ಹೇಗೆ ದಿಗ್ಭ್ರಾಂತರಾಗಿದ್ದಾರೋ, ನಾನು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದೇನೆ ಅಂತ ಅರ್ಜುನ ಹೇಳ್ತಿದ್ದಾನೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಂ ಪ್ರವ್ಯಾತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲದ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು ಎಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಈಗ ಹೇಳ್ತಾ ಇರೋದು, ಇದನ್ನೆಲ್ಲ ನೋಡಿದಂತಹ ನಾನು ನನ್ನ ಒಂದು ಸ್ಥಾನವನ್ನ, ನನ್ನತನವನ್ನ ನಾನು ಉಳಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಜುನ ಹೇಳ್ಕೊಳ್ತಾ ಇದ್ದಾರೆ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಅವನಿಗೆ ಏನನ್ಸಿತ್ತು, ಮುಂದೆ ಏನಾಗುತ್ತೆ ಯುದ್ಧ ಮಾಡಿದಾಗ, ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿರೋ ಎಲ್ಲರೂ ಏನಾಗ್ತಾರೆ ಅಂತ ಅನ್ಕೊಂಡಿದ್ದ. ಅದನ್ನ ನೋಡ್ಲಿಕ್ಕೆ ಬಯಸಿದ. ಈಗ ನೋಡ್ತಿದ್ದಾನೆ ಸಾಕ್ಷಾತ್ತಾಗಿ. ಅಲ್ಲಿರೋಂತವ್ರೆಲ್ಲರೂ ಭಗವಂತನ ವಿಶ್ವರೂಪದೊಳಗೆ ಅವರು ರಭಸವಾಗಿ ಹೋಗ್ಬಿಡ್ತಾ ಇದ್ದಾರೆ. ಅಲ್ಲಿ ಕೋರೆ ದವಡೆಗಳಲ್ಲಿ ಆ ಒಂದು ತಲೆಗಳೆಲ್ಲ ಸಿಕ್ಕಿ ಪುಡಿ ಆಗ್ತಾ ಇದೆ. ಅವರೆಲ್ಲ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆಲ್ರೆಡಿ ಅವ್ರು ಏನಾಗಿದ್ದಾರೆ, ಯುದ್ಧವನ್ನ ಮಾಡಿದ್ಮೇಲೆ ಏನಾಗ್ತಾರೆ, ಇದನ್ನೆಲ್ಲ ಯುದ್ಧ ಮಾಡೋ ಮುಂಚೆನೆ ಅರ್ಜುನ ಎಲ್ಲವನ್ನ ಭಗವಂತನ ವಿಶ್ವರೂಪದಲ್ಲಿ ನೋಡ್ತಾ ಇದ್ದಾನೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಹೇಗೆ ನದಿಗಳು ಹೇಗೆ ಬೇಗ ಅಲೆಗಳ ಮುಖಾಂತರ ಸಮುದ್ರಕ್ಕೆ ಹೇಗೆ ಹರಿದು ಹೋಗ್ಬಿಡುತ್ತೆ, ಬೇಗ ಹೋಗಿ ಸಮುದ್ರವನ್ನ ಸೇರುತ್ತೋ, ಹಾಗೆ ಇವರೆಲ್ಲ ಏನಾಗಿದ್ದಾರೆ, ಆ ಒಂದು ನಿನ್ನ ಬಾಯಿಯೊಳಕ್ಕೆ ಅವರೆಲ್ಲ ಹೀಗೆ ಪ್ರವೇಶವನ್ನ ಮಾಡ್ತಿದ್ದಾರೆ.
ಕಾಲೋಸ್ಮಿ ಲೋಕ ಕ್ಷಯ ಕೃಷ್ಣ ವೃತ್ತೋ ಲೋಕಾನ್ ಸ್ಮಹರ್ತಾಮಿಹ ಪ್ರವೃತ್ತಃ ಋತೇಪಿ ತ್ವಾನಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಃ ಪ್ರತ್ಯನಿಕೇಶು ಯೋಧಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ನಾನು ಕಾಲನು ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು, ಅಂದ್ರೆ ಪಾಂಡವರನ್ನ ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಭಗವಂತ ತಾನು ಹೇಳ್ತಾ ಇದ್ದಾನೆ, ಇಲ್ಲಿ ಬಂದಿರುವಂತದ್ದು ನಾನು ಕಾಲವಾಗಿ, ಈ ಕಾಲಗರ್ಭದಲ್ಲಿ ಎಲ್ಲವನ್ನು ನಾನು ತೆಗೆದುಕೊಳ್ಳಲಿಕ್ಕೆ ಬಂದಿದ್ದೇನೆ. ನಾನು ಒಂದು ಸಮಯದಲ್ಲಿಯೂ ಅದನ್ನ ಏನು ಕಾಲಗರ್ಭದಲ್ಲಿ ನಾನೇ ಬೆರೆಸಿಕೊಳ್ಳುವಂಥದ್ದು. ಆದ್ರೆ ಆ ಕಾಲದ ಒಂದು ಸಮಯದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಭಗವಂತನಿಗೆ ಆ ಒಂದು ನಮ್ಮ ಒಂದು ಸಮಯ, ಅಮೂಲ್ಯವಾದ ಸಮಯವನ್ನ, ಹೇಗೆ ಆ ಮಳೆ ಸಮಯದಲ್ಲಿ ಹುಳು ಹುಟ್ಟಿ ಆ ಒಂದು ನಮ್ಮ ಕಣ್ಣು ಮುಂದೆನೆ ಹುಳುತ್ತೆ, ನಮ್ಮ ಕಣ್ಣು ಮುಂದೆನೆ ಸತ್ತು ಹೋಗ್ಬಿಡುತ್ತೆ. ಬ್ರಹ್ಮನ ಒಂದು ಕಾಲಾವಧಿಯ ಮುಂದೆ ನಾವು ಎಷ್ಟೋ ಸಾವಿರ ಜನ್ಮಗಳನ್ನ ಎತ್ತುತ್ತೀವಿ. ಆ ಬ್ರಹ್ಮನ ಮುಂದೆ ಹುಟ್ಟು ಸಾಯ್ತಾ ಇರ್ತೀವಿ. ಅಂದ್ರೆ ದೇವತೆಗಳ ಕಾಲಮಾನಕ್ಕೆ ನಮ್ಮ ಒಂದು ಕಾಲಮಾನವನ್ನ ನಾವು ಕಂಪೇರ್ ಮಾಡಿದಾಗ ನಮ್ಮ ಕಾಲಮಾನ ಬಹಳ ಚಿಕ್ಕದು. ಹಾಗೆ ಇಲ್ಲಿ ಭಗವಂತನ ಮುಂದೆ ನಾವು ಕೂಡ ಹುಳುಗಳಿದ್ದಾಗಿನಿ. ಇಲ್ಲಿ ಆ ಒಂದು ಸಣ್ಣ ಚಿಕ್ಕದಾದಂತಹ ಒಂದು ಜೀವನದ ಆ ಒಂದು ಸಮಯದಲ್ಲಿ ಭಗವಂತನ ಕಥಾಶ್ರವಣವನ್ನ ಕೇಳಲಿಕ್ಕೆ 1 ಗಂಟೆ ಸಮಯ ಕಾಲವನ್ನ ನಾವಲ್ಲಿ ಕೊಡ್ತಾ ಇದೀವಿ ಅಂತಂದ್ರೆ, ಆ ಕಾಲದಲ್ಲಿ ಆ ಸಮಯವನ್ನ ನಾವು ಆ ಭಗವಂತನ ಕಥಾಶ್ರವಣಕ್ಕೆ ಬಳಕೆಯಾಗಿ ಮಾಡ್ಕೊಂಡಿದ್ರೆ ಆ ಭಗವಂತನ ಕೃಪೆ ಖಂಡಿತವಾಗ್ಲಿ ನಮ್ಮ ಮೇಲೆ ಇರುತ್ತೆ. ಇಲ್ಲಿ ಪಾಂಡವರನ್ನ ಹೇಗೆ ಕಾಪಾಡ್ತೀನಿ ಅಂತ ಭಗವಂತ ನಿಮ್ಮನ್ನು ಬಿಟ್ಟು ಅಂತ, ಹಾಗೆ ಆ ಪಕ್ಷದಲ್ಲಿ ನಾವು ಕೂಡ ಇದ್ದೀವಿ ಅಂತ ನಾವು ಆ ಕಲ್ಪನೆಯನ್ನ ಮಾಡ್ಕೋಬೇಕು. ಯಾಕೆಂತಂದ್ರೆ ಭಗವಂತನನ್ನು ನಂಬಿ ಶರಣಾಗತರಾಗಿ ನಾವು ಅವನಿಗೋಸ್ಕರ ಬಂದಿದ್ದೇವೆ. ಅವನು ಕೋಟ್ಯಾಂತರ ಲಕ್ಷಾಂತರ ಜನಗಳಿದ್ರು ಕೂಡ ಕೇವಲ ಸ್ವಲ್ಪ ಜನಗಳು ಮಾತ್ರ ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳಿರ್ಬೇಕಾದ್ರೆ ಆ ಸ್ವಲ್ಪ ಜನ ನಾವೇ ಆಗಿರ್ತೀವಿ. ಅಂದ್ರೆ ನಮ್ಮನ್ನ ಬಿಟ್ಟು ಇನ್ನೆಲ್ಲರೂ ಕೊಲ್ಲಲ್ಪಡ್ತಾರೆ, ಅಂದ್ರೆ ಅಧರ್ಮದ ದಾರಿಯಲ್ಲಿ ಹೋದಾಗ. ತಸ್ಮಾತ್ ಮುತ್ತಿಷ್ಟ ಯಶೋಲ ಭಸ್ವ ಜಿತ್ವಾ ಶತ್ರುನ್ ಭುಂಕ್ತ್ವಾ ರಾಜ ಸಮೃದ್ಧಂ ಮಯೈವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿ, ನೀನು ಯುದ್ಧದಲ್ಲಿ ಬಂದು ನಿಮಿತ್ತ ಮಾತ್ರ, ಒಂದು ನಿಮಿತ್ತ ಮಾತ್ರ, ನೀನು ಒಂದು ಜಸ್ಟ್ ಲೈಕ್ ಎ ಪೊಪ್ಯಾಟ್. ಏನ್ ಹೇಳ್ತಾರೆ, ನೀನು ಏನು ಇಲ್ಲ, ಏನೇನು ಮಾಡ್ಬೇಕು ಅದನ್ನೆಲ್ಲವನ್ನು ನಾನು ಕಾಲನಾಗಿ ಮಾಡ್ಬಿಟ್ಟಿದ್ದೀನಿ. ಆದ್ರೆ ಇಲ್ಲಿ ನಡಿಬೇಕಾದದ್ದು ನಡಿಬೇಕಾಗಿದೆ, ಅದು ನಿನ್ನಿಂದ ನಡಿಬೇಕಾಗಿದೆ. ಅದು ನೀನು ಒಂದು ಜಸ್ಟ್ ಬೊಂಬೆ ಹಾಗೆ, ನಿಂದೇನು ಇಲ್ಲ, ಪಾತ್ರ ಮಾಡು ಅಷ್ಟೇ. ಅದನ್ನ ಏನ್ ಮಾಡ್ಬೇಕು ಈಗಾಗ್ಲೇ ಮುಗಿಸಿ ಆಗಿದೆ, ನೀನು ನಿಮಿತ್ತ ಮಾತ್ರ ಆಗಿದ್ಯಾ ಅಂತ ಭಗವಂತ ಹೇಳ್ತಾ ಇದ್ದಾರೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹಂತಂ ಸ್ವಂ ಜಹೀಮ ವ್ಯತಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ಯೋಧರು, ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸಿರುವೆ. ಹಾಗಾಗ್ಲಿ ಭಗವಂತ ಎಲ್ಲವನ್ನ ನಾನು ಮಾಡಿಟ್ಟಿದ್ದೇನೆ, ಜಸ್ಟ್ ನೀನ್ ಹೋಗು, ಅಲ್ಲಿ ಯುದ್ಧವನ್ನ ಮಾಡು, ಆ ಗೆಲವನ್ನ ನೀನೇ ತಗೋ, ಆ ಕೀರ್ತಿಯನ್ನ ಪಡೆದುಕೋ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರುವಂತದ್ದು, ಅರ್ಜುನನ ಸ್ಥಿತಿ ಹೇಗಾಗ್ಬಿಟ್ಟಿದೆ ಗೊತ್ತಾ ರಾಜ? ಅಲ್ಲಿ ಭಗವಂತನನ್ನ ನೋಡ್ತಾ ಇರ್ಬೇಕಾದ್ರೆ ತಾನು ನಡುಗ್ತಾ ಇದ್ದಾನೆ, ಗದ್ಗದ ಸ್ವರದಿಂದ ತನ್ನವಲ್ಲಿ ಆ ಕಂಠದಿಂದ ಸ್ವರವೇ ಬರ್ತಾ ಇಲ್ಲ, ನಡುಗ್ತಾ ಇದ್ದಾನೆ, ಭಗವಂತನಿಗೆ ಹೇಳ್ತಾ ಇದ್ದಾನೆ, ಭಯಭೀತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ನಂತರ ಆ ಭಯಭೀತದಲ್ಲಿ ಆ ಗದ್ಗದ ಸ್ವರದಿಂದ ಅವನು ಹೇಳ್ತಾ ಇದ್ದಾನೆ, ಇಡೀ ಜಗತ್ತು
ಯಾರ ಹೆಸರು ಹೇಳಿದ್ರೆ ಸಂತೋಷ ಆನಂದಮಯವಾಗಿರುತ್ತೋ, ಸಚ್ಚಿತ್ತಾನಂದ ಸದಾಕಾಲವಾಗ್ಲೂ ಆನಂದಮಯವಾಗಿರುವಂತಹ ನಿನ್ನ ಹೆಸರನ್ನ ಕೇಳಿದ್ರೆ ಯಾರು ಸಂತೋಷವಾಗಿರ್ತಾರೋ, ಅವ್ರು ಸಂತೋಷವನ್ನ ಪಡ್ತಾರೋ ಎಲ್ಲರೂ ನಿನ್ನಲ್ಲಿ ಅನುರಾಗವನ್ನ ಪಡ್ಕೊಳ್ತಾರೆ. ಈ ಒಂದು ಬೇರೆ ಜನಗಳಲ್ಲಿ ಅಥವಾ ಬೇರೆ ವ್ಯಕ್ತಿಗಳಲ್ಲಿ ನಾವು ಅನುರಾಗವನ್ನ ಪಡೆದಾಗ ಅಷ್ಟು ಸಂತೋಷ ಸಿಗುವುದಿಲ್ಲ. ಯಾವಾಗ ಭಗವಂತನಲ್ಲಿ ಅನುರಾಗವನ್ನ ಪಡೆದುಕೊಳ್ತೀವೋ ಆ ಒಂದು ಅನುರಾಗವನ್ನ ಪಡೆದುಕೊಳ್ಳುವಂತಹ ಒಂದು ಭಾವನೆಯನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತೀವೋ ಆ ಒಂದು ಅನುಭವವೇ ಬೇರೆ ಆಗಿರುತ್ತೆ. ಹಾಗೆ ಹೇಳ್ತಾ ಇದ್ದಾನೆ, ಸಿದ್ಧರು ತಮ್ಮ ಗೌರವವನ್ನು, ಯಾರು ಋಷಿ ಮುನಿಗಳು ಯಾರೆಲ್ಲ ಸಿದ್ಧರಿದ್ದಾರೆ ನಿನಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನ ಮಾಡ್ತಿದ್ದಾರೆ. ನಂತರ ನಿನಗೆ ಆಸೂರರು ಯಾರಿದ್ದಾರೆ, ಅಸೂರರೆಲ್ಲರೂ ನಿನ್ನನ್ನ ನೋಡಿ ಬೇರೆ ದಿಕ್ಕುಗಳಲ್ಲಿ ಓಡಿ ಹೋಗ್ತಾ ಇದ್ದಾರೆ. ಇದು ಯುಕ್ತವೇ ಸರಿ, ಇದು ನಿಜವೇ ಸರಿ. ಯಾಕೆ ಅಂತಂದ್ರೆ ನೀನು ಅನಂತ ಕೋಟಿ ಈ ಒಂದು ರೀತಿಯ ವಿಶ್ವರೂಪವನ್ನು ನೋಡಿ ಆ ವಿಶ್ವರೂಪದಲ್ಲಿ ಏನೆಲ್ಲ ಆಗ್ತಾ ಇದೆ ತಾನು ಸಾಕ್ಷಾತ್ತಾಗಿ ನೋಡಿ ಅದನ್ನೆಲ್ಲ ವಿವರಣೆಯನ್ನ ಕೊಡ್ತಾ ಇದ್ದಾನೆ ಅರ್ಜುನ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು, ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನು, ಎಲ್ಲ ಸೃಷ್ಟಿಯನ್ನು ಮಾಡಿದವನು ನೀನಾದರೂ ಇದರೊಳಗೆ ನೀನಿಲ್ಲ. ಎಲ್ಲ ಗುಣಗಳನ್ನು ಹೊಂದಿರುವಂತಹ ಜೀವಗಳೇ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಿರೋದು. ಸೃಷ್ಟಿಯನ್ನು ಮಾಡುವಂತದ್ದು ಮಾತ್ರ ನೀನು. ಆ ಸೃಷ್ಟಿಯನ್ನು ಮಾಡಿ ಯಾರಲ್ಲೂ ಭೇದ ಭಾವವನ್ನ ತೋರ್ತಾ ಇಲ್ಲ, ಯಾವ ಜೀವರಾಶಿಗಳಲ್ಲೂ ಭೇದ ಭಾವ ತೋರ್ತಾ ಇಲ್ಲ. ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ, ಪ್ರತಿಯೊಬ್ಬರಿಗೂ ನನ್ನನ್ನ ಶರಣು ಕೋರದವರಲ್ಲಿ, ಶರಣು ಕೋರದೇ ಇರೋವರಲ್ಲಿ ಎಲ್ಲರಲ್ಲೂ ಭಗವಂತ ಸಮಾನಾಗಿದ್ದಾನೆ, ಅತೀತನಾಗಿದ್ದಾನೆ, ಸೃಷ್ಟಿಯನ್ನು ಮಾಡಿ ತಾನು ದೂರವಾಗಿದ್ದಾನೆ. ಇದನ್ನೆಲ್ಲ ಅರ್ಜುನ ಹೇಳ್ತಿದ್ದಾನೆ. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶಯ ನೀನು, ಎಲ್ಲವನ್ನು ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೆ, ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವರೂಪವನ್ನೆಲ್ಲ ನೀನು ವ್ಯಾಪಿಸಿರುವೆ. ಇಲ್ಲಿ ಹೇಳ್ಬಿಟ್ಟ ಎಲ್ಲ ಗುಣಗಳನ್ನ ನೀನು ಮಾಡಿದ್ರು, ಆದ್ರೂ ಇದನ್ನೆಲ್ಲ ಜಗತ್ತಿನ ಮಹತ್ತತ್ವವನ್ನೆಲ್ಲ ಏನ್ ಮಾಡಿದ್ಯಾ, ಆ ಮಹತ್ತತ್ವವೆಲ್ಲವೂ ಇರುವಂತದ್ದು ನಿನ್ನ ಒಳಗೆ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರೋ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೆ, ಇವಕ್ಕೆಲ್ಲ ನಾನು ನಿನ್ನನ್ನು ಕ್ಷಮೆ ಬಿಡುತ್ತೇನೆ. ಈಗೇನಾಯ್ತು ಅದನ್ನೆಲ್ಲ ನೋಡಿದ ಅರ್ಜುನ ತನ್ನ ಹಿಂದಿನ ದಿನಗಳಲ್ಲಿ ಏನೆಲ್ಲ ಆಗಿತ್ತು ಅಂತ ಹೇಳಿ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ. ನಾವಿಬ್ರು ವಿಹಾರಕ್ಕೆ ಹೋಗಿದ್ದೀವಿ, ಬೇಟೆನ ಹಾಡ್ಲಿಕ್ಕೆ ಹೋಗಿದೀವಿ, ಸ್ನೇಹಿತರ ಜೊತೆ ಇದ್ದಾಗ ನಾನು ಏನೆಲ್ಲ ನಿನ್ನನ್ನ ಕೀಟ್ಲೆ ಮಾಡಿದ್ದೀನಿ, ನಿನ್ನನ್ ತಮಾಷೆ ಮಾಡಿದ್ದೀನಿ ಕೃಷ್ಣ, ದಯವಿಟ್ಟು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ, ನೀನು ನನ್ನನ್ನ ಕ್ಷಮಿಸ್ಬಿಡು, ಅದನ್ನೆಲ್ಲ ಏನು ಮನ್ಸಲ್ಲಿ ಇಟ್ಕೋಬೇಡ ಅಂತ ಹೇಳಿ ಅವನು ಹಾಸ್ಯದಿಂದ ನಾನು ಏನಾದ್ರು ಮಾಡಿರ್ತೀನಿ ಅಷ್ಟೇ, ಅದು ಬಿಟ್ರೆ ಏನೂ ಮಾಡಿರಲ್ಲ ಅನ್ನೋ ರೀತಿಯಲ್ಲಿ ಕೇಳ್ಕೊತಿದ್ದಾನೆ. ಇಲ್ಲಿ ಸಾಕ್ಯದಿಂದ ದಾಸ್ಯಕ್ಕೆ ಬಂದು ತಾನು ಭಗವಂತನನ್ನ ಬೇಡ್ಕೋತಾ ಇದ್ದಾನೆ, ಹೀಗೆಲ್ಲ ಏನು ಅನ್ಕೋಬೇಡ ಅಂತ. ಈಗ ಅನ್ಕೊಳ್ತಾ ಇರೋದನ್ನ ನೋಡಿ ಭಗವಂತನಿಗೆ ಬಹಳ ಬೇಸರವಾಗುತ್ತೆ. ಯಾಕೆ? ಭಗವಂತ ಯಾವಾಗ್ಲೂ ಸಂತೋಷವಾಗಿರ್ತಾನೆ, ನವ ಯುವಕನಾಗಿ ಅವನು ಯಾವಾಗ್ಲೂ ತುಂಟುತನದಿಂದ ಆಡ್ತಾ ನಗ್ತಾ ಇರುವಂತದ್ದೇ ಕೃಷ್ಣನಿಗೆ ಬಹಳ ಇಷ್ಟ. ಯಾರಾದ್ರೂ ಹೆದರ್ಕೊಂಡು ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡೋದಾಗ್ಲಿ ಏನಾದ್ರು ಕೇಳ್ಕೊಳ್ಳೋದಾದ್ರೆ ಅವನಿಗೆ ಇಷ್ಟವೇ ಇಲ್ಲ. ಹಾಗಾಗಿ ಭಗವಂತ ಹೇಳ್ತಾನೆ, ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ, ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನು ಮತ್ತೆ ನನಗೆ ತೋರಿಸು. ಈಗ ಅರ್ಜುನನಿಗೆ ಭಯ ಆಗ್ತಾ ಇದೆ. ಮತ್ತೆ ಏನ್ ಮಾಡ್ತೀಯ? ಕೃಪೆ ಮಾಡಿ ಆ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನು ಮತ್ತೆ ನನಗೆ ತೋರಿಸು. ಅಪ್ಪ, ನನ್ನನ್ನ ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿ? ಭಗವಂತ ದಿವ್ಯ ಚಕ್ಷುವನ್ನ ಕೊಟ್ಟ ನಂತರವೂ ಕೂಡ ಈಗ ಅರ್ಜುನನಿಗೆ ಆ ಕಣ್ಣುಗಳಲ್ಲೂ ಭಗವಂತನನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಬಹಳ ಭಯಗೊಟ್ಟಿದ್ದಾನೆ. ಸಾಕಪ್ಪ, ನಿನ್ನ ಆದಿಯು ಅಂತ್ಯು ಎಲ್ಲೆಲ್ಲೋ ನಿನ್ನ ಉದರಗಳು, ನಿನ್ನ ಬಾಯಿ ಕೋರೆ ದವಡೆಗಳು, ಏನೆಲ್ಲ ಇದೆ, ನದಿಗಳು, ಸರೋವರಗಳು, ಬೆಟ್ಟಗಳು, ಪರ್ವತಗಳು, ಪ್ರತಿಯೊಂದನ್ನು ನನಗೆ ನೋಡಕ್ ಆಗ್ತಾ ಇಲ್ಲ. ನಿನ್ನ ದೇವೋತ್ತಮ ಪರಮ ಪುರುಷನಾದ ಸೌಮ್ಯ ರೂಪವನ್ನು ನನಗೆ ಪ್ರಸಾದಿಸು ಅಂತ ಕೇಳ್ಕೊತಾ ಇದ್ದೇನೆ. ಕಿರೀಟಿನಂ ಗಲಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾದ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ.
ಕೇಳ್ಕೊತಿದ್ದಾನೆ, ಸಾಕು ನಿನ್ನ ಚತುರ್ಭುಜ ರೂಪವನ್ನ ನನಗೆ ತೋರಿಸು ಅಂತ. ನ ವೇದ ಯಜ್ಞ ಜಯ ನೈರ್ನ ದಾನೈ ನ ಚ ಕ್ರಿಯಾ ಬೀನ ತಪೋಭಿರುಕ್ರೈ ಏವಂ ರೂಪ ಶಕ್ಯ ಅಹಂ ಲೋಕೆ ದೃಷ್ಟ್ವಂ ತ್ವದನ್ಯೇನ ಕುರು ಪ್ರವೀರ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದ್ಯಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ ಆಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಇದನ್ನೆಲ್ಲ ಹೇಳಿದ್ದಾದ್ಮೇಲೆ ಭಗವಂತ ಆ ವಿಶ್ವರೂಪವನ್ನ ತೋರಿಸ್ತಾ ಇರ್ಬೇಕಾದ್ರೇನೆ ಹೇಳ್ತಾ ಇದ್ದಾರೆ, ವೇದಾಧ್ಯಯನ ಮಾಡಿದವರಾಗ್ಲಿ, ವೇದಾಧ್ಯಯನ ಮಾಡಲಿಕ್ಕೆ ಬಹಳ ಸಮಯ ಬೇಕು, ಆಯುಷ್ಯ ಬೇಕು. ಯಾಕಂದ್ರೆ ಎಲ್ಲ ಪಾಂಡಿತ್ಯವನ್ನ ಮಾಡಿಕೊಂಡು ಅದರಲ್ಲಿ ಭಗವಂತನನ್ನು ಹುಡುಕೋದು ಅಷ್ಟು ಸುಲಭದ ಕೆಲಸವಲ್ಲ. ನಂತರ ಯಜ್ಞಗಳನ್ನ ಮಾಡುವುದರಿಂದಾಗಲಿ, ಎಷ್ಟೇ ಯಜ್ಞಗಳನ್ನ ದೊಡ್ಡ ದೊಡ್ಡ ರೀತಿಯಲ್ಲಿ, ದೊಡ್ಡ ದೊಡ್ಡ ಮಟ್ಟದಲ್ಲಿ ಬ್ಯಾರಲ್ ಕಟ್ಟಲೆ ಶುದ್ಧ ತುಪ್ಪವನ್ನ, ಸಾಮಗ್ರಿಗಳನ್ನ ಎಲ್ಲವನ್ನ ಕೂಡಿಸಿ ಯಜ್ಞಗಳನ್ನ ಮಾಡೋದ್ರಿಂದ ಆಗ್ಲಿ, ಅಥವಾ ದಾನವನ್ನ ಯಥೇಚ್ಛವಾದ ದಾನಗಳನ್ನ ಕೊಡೋದ್ರಿಂದಾಗ್ಲಿ, ಪುಣ್ಯ ಕಾರ್ಯಗಳಿಂದಾಗ್ಲಿ, ಉಗ್ರ ತಪಸ್ಸಿನಿಂದಾಗ್ಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಆದ್ರೆ ನೋಡಕ್ಕೆ ಸಾಧ್ಯ ಬೇಕು ಅನ್ಕೊಳ್ಳೋರು ಯಾರಂದ್ರೆ ಭಗವಂತನಲ್ಲಿ ನಂಬಿಕೆ ಇಲ್ಲದವರು ಮಾತ್ರ. ಭಗವಂತನಿಗೆ ಶರಣಾಗ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಅರ್ಜುನ ಏನ್ ಮಾಡ್ತಿದ್ದಾನೆ, ಈ ಮುಖಾಂತರವಾಗ್ಲೂ ಭಗವಂತನ ಅಭಿವ್ಯಕ್ತಿಯನ್ನ, ಸಂಪೂರ್ಣವಾಗಿರೋ ಮಹತ್ತತ್ವ ಎಲ್ಲೋ ಭಗವಂತನೊಳಗೆ ಇದೆ ಅಂತ ತೋರಿಸ್ಲಿಕ್ಕೆ ಅರ್ಜುನ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ. ಆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ ನಂತರ ಭಗವಂತ ಎಲ್ಲವನ್ನು ಒಂದೇ ಕಡೆಗೆ ತೋರಿಸಿದ. ಆ ತೋರಿಸಿದ ನಂತರ ಪರಮಾತ್ಮನಲ್ಲಿ ಅರ್ಜುನ ಏನ್ ಕೇಳ್ತಿದ್ದಾನೆ, ಸಾಕು ಭಗವಂತ, ನನಗೆ ಈ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನೀನ್ ಚತುರ್ಭುಜ ಫಾರ್ಮ್ ಅಲ್ಲೇ ನನ್ಗೆ ಕಾಣಿಸ್ಕೊ ಅಂತ. ಆ ಕಾಣಿಸ್ಕೊಂಡಾಗ ಮೊದಲು ಏನ್ ಹೇಳ್ತಿದ್ದಾನೆ ಭಗವಂತ ಅಂದ್ರೆ, ಈ ಒಂದು ರೂಪವನ್ನ ಇದುವರೆಗೂ ಯಾರು ನೋಡ್ಲಿಲ್ಲ. ಏನೆಲ್ಲ ತಪಸ್ಸುಗಳನ್ನ, ದಾನಗಳನ್ನ, ಯಜ್ಞಗಳನ್ನ ಏನೇ ಮಾಡಿದ್ರು ಕೂಡ ಅವ್ರಿಗೆ ಈ ರೂಪ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೇ. ಈಗ ಇದು ಮುಕ್ತವಾಗಲಿ ನನ್ನ ಭಕ್ತನೇ. ಎಲ್ಲ ಅಶಾಂತಿಯಿಂದ ಮುಕ್ತನಾಗು, ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಸಂಜಯನ ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿಸಿದನು ಮತ್ತು ಕಟ್ಟ ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿಸಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಇಲ್ಲಿ ಆ ಹಸ್ತಿನಾಪುರದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಅಲ್ಲಿಂದ ಏನೆಲ್ಲ ಒಂದು ವೇದವ್ಯಾಸರ ಒಂದು ಕರುಣೆಯಿಂದ ಅವರು ಎಲ್ಲಿ ಕೂತ್ರೆ ಎಲ್ಲಿ ಏನ್ ನಡೀತಾ ಇದೆ ಅದನ್ನೆಲ್ಲ ತಿಳ್ಕೊಳ್ತಾ ಇರುವಂತಹ ಸಂಜಯನು ಕುರುಡನಾಗಿರುವ ಧೃತರಾಷ್ಟ್ರನಿಗೆ ಇದೆಲ್ಲವನ್ನ ವಿವರಣೆಯಾಗಿ ಹೇಳ್ತಾ ಇದ್ದ. ಆ ವಿಶ್ವರೂಪವನ್ನೆಲ್ಲ, ಆ ವಿಶ್ವರೂಪದಿಂದ ಹೊರಗಡೆ ಬಂದು ಚತುರ್ಭುಜ ಫಾರ್ಮ್ ಅಲ್ಲಿ ಕೃಷ್ಣ ಅರ್ಜುನನಿಗೆ ಈ ರೀತಿಯಾಗಿ ಒಂದು ಸಾಕ್ಷಾತ್ಕಾರವನ್ನ ಮಾಡ್ಕೊಡ್ತಾ ಇದ್ದಾನೆ. ಭಗವಂತನ ಒಂದು ರೂಪವನ್ನ ತೋರಿಸ್ಕೊಡ್ತಾ ಇದ್ದಾನೆ, ಧೈರ್ಯವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರು. ಹೀಗೆ ಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆ, ಹೋ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಆಗ್ಲೇ ಏನಾಗಿದ್ದ, ಭಯಗೊಂಡಿದ್ದ, ನಡುಗುತ್ತಾ ಇದ್ದ, ಭಯಭೀತದಿಂದ ಭಗವಂತನನ್ನ ಸ್ತುತಿಸ್ಲಿಕ್ಕೂ ಕೂಡ ಅವನಿಗೆ ಕಷ್ಟವಾಗ್ತಾ ಇತ್ತು. ಈಗೇನಾಯ್ತು, ಭಗವಂತ ಅಭಯವನ್ನ ಕೊಟ್ಟ ನಂತರ ಈಗೇನಾಗ್ತದೆ ಅವನಿಗೆ, ಅಪ್ಪ ನಿನ್ನ ಒಂದು ಆ ರೂಪವನ್ನ ನೋಡುವುದಕ್ಕಿಂತ ಈ ರೂಪವನ್ನ ನೋಡುವುದೇ ಬಹಳ ಸುಂದರವಾಗಿದೆ ನನಗೆ ಅಂತ ಸಮಾಧಾನವಾಗಿದೆ. ಈಗ ನಾನು ಹೆಂಗಿದ್ನೋ ಹಾಗೆ ನಾನೀಗ ನನ್ನ ಸಹಜ ರೂಪಕ್ಕೆ ನಾನು ಮತ್ತೆ ಬಂದೆ ಅಂತ ಹೇಳ್ತಾ ಇದ್ದಾನೆ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಿರುತ್ತಾರೆ. ಇಲ್ಲಿ ಹೇಳ್ತಾ ಇದ್ದ, ಅವಾಗ್ಲೇ ಉಗ್ರ ತಪಸ್ಸುಗಳಿಂದಾಗ್ಲಿ, ಅಥವಾ ಯಜ್ಞಗಳನ್ನ ಮಾಡೋದ್ರಿಂದಾಗ್ಲಿ, ಅಥವಾ ವೇದಾಧ್ಯಯನ ಮಾಡೋದು, ದಾನ ಧರ್ಮಗಳನ್ನ ಮಾಡೋದ್ರಿಂದಾಗ್ಲಿ ವಿಶ್ವರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಹೇಳ್ತಿದ್ದಾನೆ ಭಗವಂತ. ಈ ಚತುರ್ಭುಜ ಫಾರ್ಮ್ ಅನ್ನ ನೋಡ್ಲಿಕ್ಕೆ ದೇವತೆಗಳು ಕೂಡ ಅವರು ಕಾತರದಿಂದ ಕಾಯ್ತಾ ಇರ್ತಾರೆ, ಅವ್ರಿಗೂ ಕೂಡ ಇದು ಲಭ್ಯವಿಲ್ಲದಿರುವಂತಹ ಒಂದು ರೂಪ ಇದು ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಭಕ್ತ್ಯಾತ್ವನನ್ಯಯ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತಂ ದೃಷ್ಟ್ವಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕ ಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ,
ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನೀನು ನನ್ನನ್ನು ಹೀಗೆ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸಹಸ್ರ ವಿಶ್ವಗಳ ಒಂದು ವಿಸ್ತಾರವನ್ನ ಮಾಡ್ಕೊಂಡಿರುವಂತಹ ಕೃಷ್ಣ ಮೂಲ ರೂಪನಾಗಿರುವಂತದ್ದು ದೇವೋತ್ತಮ ಪರಮ ಪುರುಷ ಯಾರು? ಕೃಷ್ಣ ಮಾತ್ರ. ಆ ಮೂಲ ಪುರುಷನನ್ನ ಕಾಣಲಿಕ್ಕೆ ಅದು ಅಷ್ಟು ಸುಲಭ ಅಲ್ಲ. ಏಕಾಗ್ರತೆ ಚಿತ್ತದಿಂದ ಭಗವಂತನ ಭಕ್ತಿ ಸೇವೆಯನ್ನ ಮಾಡಿದಾಗ ಮಾತ್ರ ಅದು ಲಭ್ಯವಾಗುವಂತದ್ದು. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ನಾನಿರುವಂತೆ, ನನ್ನನ್ನ ಒಂದು ಮೂಲ ರೂಪವಾಗಿ ನಾನಿರುವಂತೆ ನೀನು ಅರ್ಥ ಮಾಡ್ಕೋಬೇಕಾದ್ರೆ ಅದು ಬಹಳ ಕಷ್ಟ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯಲು ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಯಾವಾಗ ಯಥಾರ್ಥವಾದ ಮೂಲ ರೂಪನನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ನೀನು ಪ್ರಯತ್ನವನ್ನ ಮಾಡ್ತೀಯೋ ಆ ಒಂದು ಸಂದರ್ಭದಲ್ಲಿ ಮಾತ್ರ ಇನ್ನು ಉಳಿದ ವಿಸ್ತಾರಗಳನ್ನೆಲ್ಲ ನೀನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಯಾರೆಲ್ಲ ವಿಶ್ವರೂಪವನ್ನ ನೋಡ್ಬೇಕು ಅಥವಾ ಬೇರೆ ಬೇರೆ ವಿಷ್ಣುಗಳನ್ನ ಪೂಜೆ ಮಾಡ್ತಾರೆ, ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡ್ತಾರೆ, ಅವರೆಲ್ಲ ಇರುವಂತದ್ದು ಎಲ್ಲಿ? ಭಗವಂತನಲ್ಲಿಯೇ. ನಾವು ಇಂಡೈರೆಕ್ಟ್ ಆಗಿ ಭಗವಂತನನ್ನೇ ಪೂಜಿಸುವುದು. ಯಾರು ಈ ಒಂದು ಅಧ್ಯಯನದ ಅರ್ಥವನ್ನ ಮಾಡ್ಕೊಳ್ತಾರೆ, ಯಾರು ಮೂಲ ಪುರುಷ, ಯಾರು ಮೂಲನಾಗಿರುವಂತದ್ದು, ಈ ಅನೇಕ ವಿಸ್ತರಣೆಗಳ ಮೂಲ ಯಾರು ಅಂತ ತಿಳ್ಕೊಂಡಾಗ ದೇವೋತ್ತಮ ಪುರುಷ ಶ್ರೀ ಕೃಷ್ಣ ಪರಮಾತ್ಮನೇ. ಕೃಷ್ಣ ಮುಂದೆ ಜಗದ್ಗುರು, ಅವನೇ ಎಲ್ಲದಕ್ಕೂ ಕಾರಣನಾಗಿರುವಂತವನು. ಅವನ ಒಂದು ಮನಮೋಹಕ ರೂಪವನ್ನ ನೋಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಅವನು ಯಾವಾಗ್ಲೂ ವೃಂದಾವನದ ಗೋಪ ಬಾಲಕನಾಗಿರ್ಲಿಕ್ಕೆ ತುಂಬಾ ಇಷ್ಟಪಡ್ತಾನೆ. ತುಂಟನಾಗಿ ಆ ಒಂದು ಮುಂಗುರುಳ, ಆ ಒಂದು ನೀಲಿ ಬಣ್ಣದ ವರ್ಣದಲ್ಲಿರುವಂತಹ ಮನಮೋಹಕ ಮದನ ಮೋಹನ ಅಂತ ಹೇಗೆ ಅಂತಾರೆ, ಆ ರೀತಿಯಲ್ಲಿ ಭಗವಂತನನ್ನ ನಾವು ಧ್ಯಾನಿಸ್ಬೇಕು, ಪೂಜಿಸಬೇಕು, ಅವನನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದು ಬಿಟ್ಟು ಭಗವಂತನ ವಿರಾಟ್ ಸ್ವರೂಪವನ್ನ ನೋಡ್ಬೇಕು, ವಿಕೃತ ಭಾವಗಳನ್ನ ನೋಡ್ಬೇಕು ಅಂತ ಹೇಳಿ ನಮ್ಮ ಮನಸ್ಸಿಗೆ ಆ ಭಾವನೆಯನ್ನ ತಂದ್ಕೋಬಾರ್ದು. ಮತ್ಕರ್ಮ ಕೃತ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮ ಚಿಂತನೆಗಳ ಕಲಹದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ನಾವು ಹಿಂದಿನ ಒಂದು ತರಗತಿಗಳಲ್ಲಿ ನೋಡಿದಾಗ ಹೇಗೆ ಆ ಒಂದು ಏನ್ ಹೇಳ್ತಾರೆ, ಆಜ್ಮಿಳನಿಗೆ ಸೆಕೆಂಡ್ ಚಾನ್ಸ್ ಅಂತ ಏನ್ ಕೊಟ್ಟ ಭಗವಂತ. ನಾರಾಯಣ ಅಂತ ಕರೆದ ಕೂಡ್ಲೆ ಆ ವಿಷ್ಣು ದೂತರು ಬಂದ್ರು. ಅವನು ಏನ್ ಕರೆದಿದ್ದು? ತನ್ನ ಮಗನನ್ನ ಕರೆದಿದ್ದು, ಆದ್ರೆ ಭಗವಂತನನ್ನೇನು ಕರೆದಿಲ್ಲ. ಅಲ್ಲಿ ವಿಷ್ಣು ದೂತನ ಮತ್ತು ಯಮದೂತರು ಇಬ್ಬರು ಬಂದು ಅವನ ಸಾವಿನ ಹಂತದಲ್ಲಿ ಅವನ ಕರೆದುಕೊಂಡು ಹೋಗೋದಕ್ಕೆ ಬಂದ್ರು. ನಾರಾಯಣ ಅನ್ನೋ ಕಾರಣಕ್ಕೆ ಅಲ್ಲಿ ಇಬ್ಬರು ಮಾತಾಡಿ ಏನ್ ಮಾಡಿದ್ರು, ಇನ್ನೊಂದಷ್ಟು ಆಯುಷನ್ನ ಕೊಟ್ರು. ಈ ಆಯುಷನ್ನ ನೀನು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತೀಯೋ ಲಾಸ್ಟ್ ಅಲ್ಲಿ ಆ ರಿಸಲ್ಟ್ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆಗ ಏನ್ ಮಾಡ್ದ, ಅವನ ಒಂದು ಅಜ್ಞಾನದಿಂದ ಹೊರಗಡೆ ಬಂದು ಅವನೇನ್ ಮಾಡ್ದ, ಆ ಒಂದು ತೀರ್ಥಯಾತ್ರೆಗಳನ್ನ ಮಾಡ್ತಾ, ಸಾಧು ಸಂತರ ಒಂದು ಸೇವೆಯನ್ನ ಮಾಡ್ತಾ, ಮತ್ತು ಸಾಧು ಶಾಸ್ತ್ರ ಏನ್ ಹೇಳಿದ್ಯೋ ಅದನ್ನ ಪರಿಪಾಲನೆ ಮಾಡ್ತಾ, ಅವನು ಯೋಗಿಯಂತೆ ಸಿದ್ಧ ಪುರುಷನಂತೆ ಅವನಾಗಿ ಕೊನೆಯಲ್ಲಿ ಏನ್ ಮಾಡ್ತಾನೆ, ಆ ಭಗವದ್ ಧಾಮಕ್ಕೆ ಹಿಂದಿರುಗಿ ಹೋಗ್ತಾನೆ. ಆಗ ಆ ಭಕ್ತಿಯನ್ನ ಮಾಡ್ದ ಒಂದು ಕಾರಣದಿಂದ, ಪರಿಶುದ್ಧನಾದದ್ರಿಂದ ಮಾತ್ರ ಅವನೇನ್ ಮಾಡ್ದ, ಪರಮ ಗುರಿಯನ್ನ ಅವನು ಸಾಧಿಸ್ಕೊಳ್ಳಲಿಕ್ಕೆ ಆಯ್ತು. ಅಂತವನು ನನಗೆ ನಿಜವಾದ ಸ್ನೇಹಿತ ಅಂತ ಭಗವಂತನಲ್ಲಿ ಹೇಳ್ತಿದ್ದಾರೆ. ಅಥವಾ ನಾವ್ ಇನ್ನೊಂದು ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೋಬಹುದು. ಕಂಸ ಪ್ರತಿ ನಿಮಿಷವೂ ಕೂಡ ಕೃಷ್ಣನ ಬಗ್ಗೆ, ಕೃಷ್ಣ ಯಾವಾಗ ಬರ್ತಾನೋ, ಎಲ್ಲಿಂದ ಬರ್ತಾನೋ, ಹೇಗೆ ಸಾಯಿಸ್ತಾನೋ, ನನ್ನ ಮೇಲೆ ಹೇಗೆ ಅಟ್ಯಾಕ್ ಮಾಡ್ತಾನೋ ಅಂತ ಪ್ರತಿ ನಿಮಿಷ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಯಾರು? ಕಂಸ. ಆದ್ರೆ ಅಲ್ಲಿ ಭಕ್ತಿ ಇರ್ಲಿಲ್ಲ. ಆ ಭಕ್ತಿ ಹೊಂದಿದ್ರೆ ಅದು ಬೇರೆ ಮಾತಾಗ್ತಿತ್ತು. ಆದ್ರೆ ಭಕ್ತಿಯನ್ನ ಮಾಡ್ಲಿಲ್ಲ. ಅವನು ಯಾವಾಗ್ಲೂ ತನ್ನ ಶತ್ರುವನಂತೆ ನೋಡ್ತಿದ್ದ. ಹೌದು, ನಿಜ, ಭಗವಂತನ ಕೈಯಿಂದ ಯಾರೆಲ್ಲ ಸಾವನ್ನ ಪಡೆದುಕೊಳ್ತಾರೋ ಅವ್ರಿಗೆ ಮುಕ್ತಿ ದೊರೆಯುತ್ತೆ. ಆದ್ರೆ ಭಕ್ತನಾದವನಿಗೆ ಆ ಮುಕ್ತಿಯು ಅಗತ್ಯವಿಲ್ಲ. ಭಕ್ತನಾದವನಿಗೆ ಭಗವಂತನ ಸೇವೆಯೆಂದೇ ಸಾಕು. ಭಕ್ತನಾದವನಿಗೆ ಆ ಭಕ್ತನ ಒಂದು ದಾಸನಾದ್ರೆ ಸಾಕು. ಭಗವಂತನಿಗೆ ಭಕ್ತನಾಗಿದ್ರೆ ಅವ್ರಿಗೆ ದಾಸನಾದ್ರೆ ಸಾಕು. ಅದಕ್ಕೆ ಗೋಸ್ವಾಮಿಗಳು ಹೇಳು, ದಾಸಾನು ಅವರ ದಾಸನಾದ್ರೆ ಸಾಕು, ನನಗೆ ಯಾವ ಮುಕ್ತಿಯೂ ಬೇಡ. ಯಾಕೆ ಅಂತಂದ್ರೆ ಆ ಭಕ್ತಿ ಸೇವೆಯಲ್ಲಿರುವಂತಹ ಆನಂದವೇ ಬೇರೆ ಆಗಿರುತ್ತೆ. ಆಗಿರುವ ಕಾರಣ ಆ ಭಗವಂತನನ್ನ ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕೆ ಹೊರತು ಮುಕ್ತಿಗಾಗಲ್ಲ.
ಭಗವಂತನ ಭಕ್ತನು ಏನ್ ಹೇಳ್ತಾನೆ, ನಾನು ಎಲ್ಲಿದ್ರು ಸರಿ, ನಾನು ನರಕದಲ್ಲಿದ್ರು ಸರಿ, ಎಲ್ಲಿದ್ರು ಸರಿ, ನಿನ್ನ ಒಂದು ಸೇವೆ ಎಂದು ಸಾಕು ನನಗೆ, ನಾನು ಅಲ್ಲಿ ತೃಪ್ತನಾಗಿರ್ತೀನಿ ಅಂತ. ಅದಕ್ಕೆ ಪ್ರಭುಪಾದರು ಹೇಳಿರ್ತಾರೆ, ಎಲ್ಲಿ ನಾವಿರ್ತೀವೋ ಆ ಜಾಗವನ್ನ ನಾವು ವೃಂದಾವನವಾಗಿ ವರ್ತಿಸಿಕೊಳ್ಳುವಂತಹ ಶಕ್ತಿ ನಮಗೆ ಇದೆ, ಅದನ್ನ ಮಾಡ್ಕೋಬೇಕು. ಆ ಮನಸ್ಸೊಂದಿದ್ರೆ ಸಾಕು, ಎಲ್ಲಿ ನಾವಿರ್ತೀವಿ ಅಲ್ಲೇ ವೃಂದಾವನ. ಎಲ್ಲಿ ನಾವು ಸಂತೋಷವಾಗಿರ್ತೀವಿ, ಎಲ್ಲರಲ್ಲೂ ಭಗವಂತನನ್ನ ನೋಡ್ತೀವಿ, ಎಲ್ಲರಲ್ಲೂ ನಾವು ಆ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ, ಅಲ್ಲಿ ಭಗವಂತನಿರ್ತಾನೆ. ಯಾವಾಗ್ಲೂ ಸದಾ ಸಂತೋಷ, ಉಲ್ಲಾಸ, ಯಾವಾಗ್ಲೂ ನವನೀತರಾಗಿರ್ತೀವಿ. ನಮಗೆ ಯಾವುದೇ ಮುಕ್ತಿ ಬೇಕು ಅಂತ ಅನ್ಸೋದಿಲ್ಲ. ಅಧ್ಯಾಯದ ಸಾರಾಂಶ, ಅಧ್ಯಾಯ 11 ವಿಷಯಗಳು. ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸುತ್ತಾನೆ. ಭಗವಾನ್ ಕೃಷ್ಣನು ವಿಶ್ವರೂಪವನ್ನು ತೋರಿಸುತ್ತಾನೆ. ಅರ್ಜುನನು ವಿಶ್ವರೂಪ ನೋಡಿದ ಅನುಭವ, ಕೃಷ್ಣನ ಉತ್ತರ, ಅರ್ಜುನನ ಪ್ರಾರ್ಥನೆಗಳು. ಕೃಷ್ಣನನ್ನು ನೋಡಲು ಶುದ್ಧ ಭಕ್ತಿ ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗಾದ್ರೆ ನೀವೆಲ್ಲರೂ ಇವಾಗ ಆ ಭಗವಂತನ ವಿಶ್ವರೂಪವನ್ನ ನೋಡ್ಲಿಕ್ಕೆ ಇಷ್ಟ ಪಡ್ತೀರಾ? ಈಗೆಲ್ಲ ಹ್ಯಾಂಡ್ ರೈಸ್ ಮಾಡಿರೋರು, ನಿಮ್ಗೆ ವಿಶ್ವರೂಪದ ದರ್ಶನವೇ ಬೇಕಾ? ಭಗವಂತನ ಒಂದು 2 ಕೈಗಳಿಂದ ಆ ಒಂದು ಲೀಲಾ ರೂಪ ಆಗಿರುವಂತಹ ಮದನ ಮೋಹನ ಮನೋಹರವಾದ ಕೃಷ್ಣನನ್ನು ನೋಡ್ಬೇಕು ಅಂತ ಇಚ್ಛೆ ಪಡ್ತೀರಾ? ಕೃಷ್ಣನನ್ನು ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಹರಿ ಬೋಲ್, ಅದು ನಮಗ್ ಬೇಕಾಗಿರೋದು. ನೋಡ್ಲಿಕ್ಕೆ ಕಣ್ಣು ಸಾಕಾಗಲ್ಲ. ಹಂಗಾದ್ರೆ ಯಾರಿಗೂ ವಿಶ್ವರೂಪ